ಮಂಗಳೂರಿನ ವಿವಿಧ ದೈವಸ್ಥಾನದ ಕಾಣಿಕೆ ಹುಂಡಿಗಳಲ್ಲಿ ನಕಲಿ ನೋಟ್ಗಳಲ್ಲಿ ಅವಹೇಳನ ಬರಹ ಬರೆದು ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ನಗರದ 3 ದೈವಸ್ಥಾನಗಳಲ್ಲಿ ದುಷ್ಕೃತ್ಯ ನಡೆದಿದ್ದು, ಕೊಟ್ಟರದ ಕಲ್ಲುರ್ಟಿ ದೈವಸ್ಥಾನಗಳಲ್ಲೂ ದುಷ್ಕರ್ಮಿಗಳು ಹೇಯ ಕೃತ್ಯ ನಡೆಸಿದ್ದಾರೆ. ಭಗವಾನ್ ಶ್ರೀ ಬಬ್ಬುಸ್ವಾಮಿ ಕ್ಷೇತ್ರ, ಶೆಟ್ಲಿ ಗ್ರಾಮ, ಬಾಬುಗುಡ್ಡೆ ಇದರ ಕಾಣಿಕೆ ಡಬ್ಬಿಗೆ ಕಿಡಿಗೇಡಿಗಳು 200 ರೂಪಾಯಿ ಖೋಟಾ ನೋಟಿನಲ್ಲಿ ಅಸಭ್ಯ ಬರಹ ಬರೆದು ಹಿಂದೂ ಧರ್ಮವನ್ನ ಅವಹೇಳನ ಮಾಡುವುದರ ಜೊತೆಗೆ ಬಳಸಿದ ಅಶ್ಲೀಲ ವಸ್ತುವನ್ನು ಕಾಣಿಕೆ ಡಬ್ಬಿಗೆ ಹಾಕುವ ಮೂಲಕ ವಿಕೃತಿ ಮೆರೆದಿದ್ದಾರೆ. ಕಿಡಿಗೇಡಿಗಳ ಈ ದುಷ್ಕೃತ್ಯಕ್ಕೆ ಮಂಗಳೂರಿನಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ.